SDM PU ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿನಿ ಹಂಸಿನಿ ಬಿಡೆ ಅನ್ನುವಂಥದ್ದು ಬಹಳ ಪ್ರತಿಭಾವಂತ ವಿದ್ಯಾರ್ಥಿನಿ. ಇವರು ವಾಣಿಜ್ಯ ವಿಭಾಗದಲ್ಲಿ 595 ಅಂಕವನ್ನು ಪಡೆದು ಒಂದು ನಮ್ಮ ಕಾಲೇಜಿಗೆ ಬಹಳ ಹೆಮ್ಮೆ ತಂದು ಕೊಟ್ಟಿರುವಂಥವರು. ಸೊ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಫುಲ್ ಖುಷಿಯಲ್ಲಿ ಹೊಳಿತಾ ಇದೆ ಮುಖ. ಸೊ ಆ ಖುಷಿಯನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ ಜನಗಳ ಮುಂದೆ? ಮಾರ್ಕ್ ಬಂದಿದೆ, ನಾನೊಂದು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬಂದಿದೆ ಮಾರ್ಕೆ. ಹಾಗೆ ಸೊ ಕಾಲೇಜ್ ಬಗ್ಗೆ ಏನು ಹೇಳ್ತೀರಿ? ಯಾವ ಥರ ಸಪೋರ್ಟ್ ಮಾಡ್ತಿದ್ರು ನಿಮಗೆ? ನನಗೆ ಕಾಲೇಜ್ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದೆ. ನಾನು ಈ ಅಂದರೆ ಎಜುಕೇಷನ್ ಮಾತ್ರ ಅಲ್ಲ, ಡ್ಯಾನ್ಸಲ್ಲಿದ್ದೆ, ಇತರ ಚಟುವಟಿಕೆಗಳಲ್ಲಿ ಇದ್ದೆ, ತುಂಬ ಭಾಗವಹಿಸ್ತಿದ್ದೆ. ಅವರು ನನಗೆ ಕಾಂಪಿಟೇಷನಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು, ಕರೆದು ಅಪಾರ್ಚುನಿಟಿ ಕೊಡ್ತಿದ್ರು. ಅಂದರೆ ಕಲೀಲಿಕ್ಕೆ ಮಾತ್ರ ಅಲ್ಲ, ಶಿಕ್ಷಣಕ್ಕೆ ಮಾತ್ರ ಅಲ್ಲ, ನನಗೆ ಇತರ ಚಟುವಟಿಕೆಗಳಲ್ಲೂ ತುಂಬ ಅವರು ನನಗೆ ಸಹಾಯ ಮಾಡಿದ್ದಾರೆ. ಓಕೆ. ಸೊ ಕೇವಲ ಓದು ಮಾತ್ರ ಅಲ್ಲ, ಎಲ್ಲ ಆ್ಯಕ್ಟಿವಿಟಿಗಳು ನೀವು ಇರುವಂಥವ್ರು. ಸೊ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ? ಅದು ವಾಣಿಜ್ಯ ವಿಭಾಗ ಅಂತ ಕೊಡೋದಕ್ಕೂ ಟಫೆಸ್ಟ್ ಡಿಪಾರ್ಟ್ಮೆಂಟ್, ಅದು ಸ್ವಲ್ಪ ಜಾಸ್ತಿ ಕ್ಯಾಲ್ಕುಲೇಟಿವ್ ಮೈಂಡ್ ಇರಬೇಕು. ಇದನ್ನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ ಎಲ್ಲವನ್ನು ಕೂಡ? ನಾನು ಭರತನಾಟ್ಯ ಮತ್ತು ಈಗ ಕಥಕ್ ಕಲಿತಾ ಇದ್ದೇನೆ. ನಮ್ಮದು ಫೆಬ್ರವರಿ 21ಕ್ಕೆ ರಂಗಪ್ರವೇಶ ಇತ್ತು. ಆ್ಯಕ್ಚುಲಿ ನನಗೆ ಯಾವತ್ತೂ ಎರಡನ್ನೂ ಮೇಂಟೈನ್ ಮಾಡೋದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಡ್ಯಾನ್ಸ್ ಕಲಿತಿದ್ದರಿಂದ ನನಗೆ ಜಾಸ್ತಿ ಬೆನಿಫಿಟ್ ಆಯಿತು ಇದಕ್ಕೆ ಕಲಿಯೋದಕ್ಕೆ. ಯಾಕಂದರೆ ಕಾನ್ಸಂಟ್ರೇಷನ್ ಇರ್ಬೋದು, ಅಥವಾ ಯಾವ ರೀತಿಯಲ್ಲಿ ಅದನ್ನು ನೆನಪಿಟ್ಕೊಳ್ಬೋದು, ಯಾವ ರೀತಿಯಲ್ಲಿ ಕಲಿಬೋದು ಅಂತೆಲ್ಲ ಯಾವುದೋ ಒಂದು ಟೈಪ್ ಲಿಂಕ್ ಸಿಗ್ತಿತ್ತು ನನಗೆ ಎರಡರ ಮಧ್ಯೆ. ಹಾಗೆ ಫೆಬ್ರವರಿಯಲ್ಲಿ ನಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದರು. ನಾನು ದಿನಕ್ಕೆ ಇಷ್ಟು ಗಂಟೆ ಅಂತ ಇಡಲಿಲ್ಲ ಇಷ್ಟರ ತನಕ. ಈಗ ಡ್ಯಾನ್ಸ್ ಮಾಡಿ ಬೆಚ್ಚಿತ್ತು, ಬಂದು ಓದಿದೆ. ಆ ಥರ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೋದೆ. ಹಾಗೆ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು, ಅವರ ಬಗ್ಗೆ ಹೇಳಬೇಕಂತಲೇ ಇಲ್ಲ, ಅಷ್ಟು ಸಪೋರ್ಟ್ ಆಗಿದ್ದರು. ಪ್ಲಸ್ ನಮಗೆ ರಂಗಪ್ರವೇಶಕ್ಕೆ ಇಲ್ಲೇ SDM ಆಡಿಟೋರಿಯಂ ಅಲ್ಲಿ ಆಗಿರುವಂಥದ್ದು. ಹಾಗೆ ನಮಗೆ ಅವರು ಆಡಿಟೋರಿಯಂ ಅನ್ಸ ಕೊಟ್ಟು ಅಷ್ಟು ಒಂದು ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನು. ಸೊ ಈಗ ರಿಸಲ್ಟ್ ಬಂದಾಗ ಫಸ್ಟ್ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಅವರಿಗೆ ತುಂಬ ಖುಷಿ ಆಯಿತು. ಅವರು ಅಷ್ಟೇ ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾರೆ. ಅವ್ರು ಓದಂತ ಫೋರ್ಸ್ ಮಾಡಲಿಲ್ಲ. ಅಂದರೆ ಅವರಿಗೆ ನನ್ನ ಮೇಲೆ ನಂಬಿಕೆ ಉಂಟು, ತೆಗಿತಾಳೆ ಮಾರ್ಕ್ ಅಂತ. ಆ ನಂಬಿಕೆ ನನಗೆ ಒಂಥರ ಪ್ರೇರಣೆ ಅಂತ ಹೇಳ್ಬೋದು. ಓಕೆ. ಸೊ ನೆಕ್ಸ್ಟ್ ಫ್ಯೂಚರ್ ನಿಮ್ಮದು ಏನಿದೆ, ಡ್ರೀಮ್ ಏನಿದೆ? ನಾನು ಡ್ಯಾನ್ಸನ್ನೇ ಪ್ರೊಫೆಷನ್ ಆಗಿ ತಗೊಳ್ಬೇಕಂತ ಇದ್ದೇನೆ. ಒಟ್ಟಿಗೆ ಒಂದು CA ಆಗಬೇಕು ಅಂತ ಇದ್ದೇನೆ. ಸೊ ಈಗ ನೀವು ಕೆಲವು ಜನ ಹೇಳ್ತಾರೆ ನನಗೆ ಇಷ್ಟು ನಿರೀಕ್ಷೆಗಿಂತ ಕಡಿಮೆ ಬಂತು ಅದು, ಬಟ್ ನಿಮ್ಗೆ ಹಾಗೆ ಎಷ್ಟು ಎಕ್ಸ್ಪ್ರೆಷನ್ ಅಷ್ಟೇ ಬಂತು. ಹಾಂ, ಅಂದರೆ 595 ಇಲ್ಲ 595 ಎಬೋ ಅಂತ ಹಾಗಿತ್ತು, ಬಟ್ 595 ಬಂದಿದೆ. ಸೊ SDM ಬಗ್ಗೆ ನೀವು ಜನಗಳಿಗೆ ಏನು ಹೇಳ್ತೀರಾ? SDM ಇಸ್ ದ ಬೆಸ್ಟ್ ಅಷ್ಟೇ. ಹಾಂ. ಸೊ ನಾನು SDMಗೆ ಪ್ಲಸ್ ಪೇರೆಂಟ್ಸಿಗೆ ಪ್ಲಸ್ ನನ್ನ ಅಕ್ಕ ಇದ್ದಾಳೆ, ಅವಳು ಅಷ್ಟೇ, ಅವಳು ಕೂಡ ಕಾಮರ್ಸಲ್ಲಿ ಇದ್ಲು. ಸೊ ಅವಳು ಕೂಡ ನನಗೆ ಹೆಲ್ಪ್ ಮಾಡಿದ್ದಾಳೆ ಕಲಿಯೋದ್ರಲ್ಲಿ. ಲೆಕ್ಚರರ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಲೆಕ್ಚರರ್ಸ್ ಹೇಳಿ ಆಯಿತು ನಾನು ಆವಾಗಲೇ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ. ಹಂಸಿನಿ ಬಿಡೆಯವರ ಕನಸು ತುಂಬ ದೊಡ್ಡದಾಗಿದೆ. ಕೇವಲ ಓದು ಮಾತ್ರ ಅಲ್ಲ, ಮುಂದೆ ಅವರು ಡ್ಯಾನ್ಸಲ್ಲಿ ತಮ್ಮ ಒಂದು ಫ್ಯೂಚರನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅವರ ಆಸೆ ಇದೆ. ಆ ಎಲ್ಲ ಆಸೆ ಕನಸು ಕೂಡ ಈಡೇರಂತ ಹೇಳ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.